ಸೊಲ್ಮೆಲು ನಮ್ಮ ಕುಡ್ಲಾತುಡು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಕುಡ್ಲದ ಕುಡುಪು ಪಟ್ರಕಲ್ಲುಟ್ಟಿ ದೈವಸ್ಥಾನ ಕೈತಲ್ದ ಜನದಾಂತಿನ ಜಾಗೆಡು ಜವಣೆ ಉರಿಯನ್ನು ಕೆರೆದು ಪಾಡ್ದಿನ ಸಂಗತಿ ಐತಾರ ಗೊತ್ತಾತಂಡು. ಕೆರೆನ ಬಗೆಟ್ಟು ಸಂಶಯ ಆಯ್ತದು. ಸೋಮವಾರ ಮರಣೋತ್ತರ ಪರೀಕ್ಷೆಡು ಸಾಬೀತಾತಂಡು. ಈ ಬಗೆಟ್ಟು ಪೊಲೀಸರು 15 ಜನ ಆರೋಪಿಗಳನ್ನು ಸ್ವಾಧೀನಗೂ ತೆತ್ತೊಂದೇರು. ತನಿಖೆ ಸಾಗದಂಡು. ಕುಡ್ಲ ತಾಲೂಕುದ ಕುಡುಪು ಭಟ್ರ ಕಲ್ಲುಟ್ಟಿ ದೈವಸ್ಥಾನದ ಕೈತಲ್ದ ಜನದಾಂತಿನ ಜಾಗಿಡು ಜವಣೆ ಒರಿಯನ್ ಕೆರ್ನ ರೀತಿಡು ಐತಾರ ಬಯ್ಯಗು ಪುನಃ ತೋಜದಿತ್ತಂಡು. ತೀರ್ನ ಬಗೆಟ್ಟು ಸರಿಯಾಯಿನ ಕಾರಣ ಗೊತ್ತಿಜ್ಜಾಂಡು. ಆಂಡ ಸಾಮಾಜಿಕ ಜಾಲತಾಣುಡು ಒಂದೊಂಜಿ ಕೂಟದಕ್ಕಲು ಕೆರ್ನ ಸಂಗತಿ ಬೇತೆ ಧರ್ಮದ ಪನ್ಪನ ಕಾರಣುಡು ಕ್ರಿಕೆಟ್ ಗೊಬ್ಬೊಂದಿತ್ತಿನ ಜವಣೆರು ಕೇರ್ತಿರಂದು ದೂರು ಕೇಂದ್ರ ಬೈದಂಡು. ಸೋಮವಾರ ಬಯ್ಯಗು ಮರಣದ ಪರೀಕ್ಷೆ ನಡೆದಿದ್ದದು ಒಂದು ಕೆರ್ನ ಕೇಸ್ ಎಂದು ಗೊತ್ತಾತಂಡು. ಈ ಬಗೆಟ್ಟು ತನಿಖೆ ಮಲ್ತಿನ ಪೊಲೀಸರು ಸುಮಾರು 15 ಜನ ಆರೋಪಿಗಳನ್ನು ಸ್ವಾಧೀನಗೂ ತೆತ್ತೊಂದೇರು. ಕೋಮು ಪಗಿಟ್ಟು ಕೆರ್ತಿರಂದು ನಿಗಂಟಾತಂಡು. ಈ ಬಗೆಟ್ಟು ಎಕ್ಸ್ ಖಾತೆಡು ಜಿಲ್ಲೆದ ಜನಕುಲು ಶಾಂತಿ ಕಾತೊನೆರೆ ಭಿನ್ನಾಯ್ತನ್ನ ಮಂತ್ರಿ ದಿನೇಶ್ ಗುಂಡೂರಾವ್ ತಪ್ಪು ಮಲ್ತಿನಕ್ಲಿನ ಮಿತ್ತ ಕಠಿಣ ಕ್ರಮ ದೆತ್ತೊನೆರೆ ಪೊಲೀಸರಿಗೂ ಸೂಚನೆ ಕೊಡ್ತುನೆಂದು ತೆರಿಪಾದೆರು. ಸಾರ್ವಜನಿಕರು ಗಾಳಿ ಸುದ್ದಿಗೂ ಕೆಬಿಕೊರೊಂದೆ ಕೋಮು ಸೌಹಾರ್ದತೆ ಬೊಕ್ಕ ಶಾಂತಿ ಕಾತೊನೆರೆ ಆರು ಭಿನ್ನಾಯ್ತೊಂದೆರು. ಕಾರ್ದ ಉಲೈ ಕುಳ್ಳುದು ತರೆಕು ಗುಂಡು ಪಾಡೊಂದು ಉದ್ಯಮಿ ಒರಿ ಜೀವದೆತ್ತುನ್ನ ಸಂಗತಿ ಅಂಗಾರೆ ಪುಲ್ಯಕಾಡೆ ಕಾರ್ಲ ತಾಲೂಕು ನಿಟ್ಟೆದ ಧೂಪದ ಕಟ್ಟೆಡು ನಡೆತಿದಂಡು. ಅರೆನು ಕುಳ್ಳದ ಉದ್ಯಮಿ ದಿಲೀಪ್ ಪಂಡದು ಗುರ್ತ ಮಲ್ತಿದಂಡು. ಕಾರ್ಲ ಮೂಲದಾರ ಆದಿತ್ತದು ಕುಡ್ಲಡು ವಾಸ ಮಲ್ತೊಂದಿತ್ತಿನ ಉದ್ಯಮಿ ದಿಲೀಪ್ ಎನ್ಆರ್ ಪನ್ಪನಾರು ಕಾರ್ದ ಉಲೈ ಕುಲ್ಲುದು ತರೆಕ ಗುಂಡು ಪಾಡ್ದು ಜೀವದೆತ್ತೊನ್ನ ಸಂಗತಿ ಅಂಗಾರೆ ಪುಲ್ಯಕಾಂಡೆ ಕಾರ್ಲ ತಾಲೂಕದ ನಿಟ್ಟೆ ಧೂಪದ ಕಟ್ಟೆಡು ನಡೆತದಂಡು. ಸೋಮವಾರ ರಾತ್ರಿ ದಿಲೀಪ್ ಕಾರ್ಲು ಗುಪಿದಾಡ್ದಿತ್ತೇರು. ನಿಟ್ಟೆ ಧೂಪದ ಕಟ್ಟೆದ ನವೋದಯ ಪ್ರಾಪರ್ಟೀಸ್ ದ ಎದುರು ಕಾರಡು ಇಸದೆತ್ತೊಂದು ತರೆಕ ಗುಂಡು ಪಾಡೊಂದು ಜೀವದೆತ್ತೊಂದಿರಂದು ಎನ್ನದಂಡು. ಕಾರ್ಲ ಪುರಸಭೆ ಸದಸ್ಯರು ಸುಬೀತ್ ಎನ್ಆರ್ ಮೇರಿನ ಸೋದರಿ ಆದಿತ್ತಿನ ದಿಲೀಪ್ ಎನ್ಆರ್ ಕಾಸ್ತ ಮುಟ್ಟುಗಡಿ ಬೊಕ್ಕ ಆರೋಗ್ಯ ಸಮಸ್ಯೆಡ್ದು ಜೀವದೆ ತೊಂದರೆಂದು ತೆರೆದು ಬೈದಂಡು. ಪೊಲೀಸರು ಜಾಗೆಗೆ ಬತ್ತದು ತನಿಖೆ ಸಾಗದಂಡು. ಬಿಲೆ ಎರ್ತಿನ ತಡುಪು ಎಂದು ಪಂತಿನ ನರೇಂದ್ರ ಮೋದಿ ಅಧಿಕಾರಗೂ ಬತ್ತಿ ಬೊಕ್ಕ ಅರಿನ ಪಾತ್ರ ಮರೆತದೆರೆಂದು ದುಮ್ಮದ ಮಂತ್ರಿ ಬಿ ರಮಾನಾಥ್ ರೈ ಪಂತೆರು. ಕುಡ್ಲಡು ಕಾಂಗ್ರೆಸ್ ನಡಪಾಯಿನ ಪ್ರತಿಭಟನೆಡು ಆರ್ಪಾತಿರಿಯರು. ಅಗತ್ಯ ಸೊತ್ತುಲಿನ ಬೆಲೆ ಏರರೆ ಕೇಂದ್ರದ ಬಿಜೆಪಿ ದುಂಬಾಳ್ತಿದ ಸರ್ಕಾರದ ನೀತಿಲೇ ಕಾರಣ ಅಂದು ದೂರ್ದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕುಡ್ಲಡು ಪಾದಯಾತ್ರೆ ಬೊಕ್ಕ ಪ್ರತಿಭಟನೆದ ಸಭೆ ನಡಪಾಡು. ಜ್ಯೋತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಲ್ ದಲ್ಪೊಡ್ದು ಮಿನಿ ವಿಧಾನಸೌಧ ಮುಟ್ಟ ಪಾದಯಾತ್ರೆ ನಡಪಾದು ಅಟ್ಟಣೆ ಮಲ್ತದಿನ ಕಾರ್ಯಕ್ರಮಟ್ಟು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಗೂ ಎದುರಾದ ಧಿಕ್ಕಾರ ಘೋಷಣೆ ಪಾಡಿಯರು. ಪಕ್ಷದ ಹಿರಿಯ ನಾಯಕರು ತುಂಬದ ಮಂತ್ರಿ ಬಿ ರಮಾನಾಥ್ ರೈ ಪಾತಿರ್ದು ಇತ್ತೆ ಬಿಲೆ ಏರ್ತೆ ಬೊಕ್ಕ ಬೇಲೆ ಇಜ್ಜಂದಿನವು ನಂಕು ಮಲ್ಲ ಸಮಸ್ಯೆ ಬಿಲೆ ಏರ್ತಿನ ತಡೆಪುವ ಅಂದು ಪಂತಿನ ನರೇಂದ್ರ ಮೋದಿ ಅಧಿಕಾರಕ್ಕೂ ಪತ್ತಿಬುಕ ಅರಿನ ಪಾತ್ರ ಮರತದೇರು. ಕಚ್ಚಾ ತೈಲದ ಬೆಲೆ ಏರ್ತೆ ಆಯ್ ನೀಡಿದ ಅವರ ಪೆಟ್ರೋಲಿಯಂ ಉತ್ಪತ್ತಿಗಳಿನ ಬೆಲೆ ಏರ್ತೆ ಅಗತ್ಯ ಅಂದು ಪಾತೆರ ಪಂಡಿನ ರಾಜ್ಯ ಬಿಜೆಪಿ ಗುರ್ಕಾರ್ಯರು ಒರಿ ದಡ್ಡೆಯಿಂದ ದೂರಿಯರು. ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಪಾತಿರ್ದು ಕರಿನ 15 ವರ್ಷಲಡಿ ಕೇಂದ್ರ ಬಿಜೆಪಿ ದುಂಬಾಳ್ತದ ಸರ್ಕಾರ ಉಂಡು. ಅಂತಾರಾಷ್ಟ್ರೀಯ ಮಾರ್ಕೆಟ್ ಕಚ್ಚಾ ತೈಲದ ಬೆಲೆ ಕಮ್ಮಿ ಇತ್ತಂಡಲ ಭಾರತಡು ಅಟ್ಟಿಲ್ ಗ್ಯಾಸ್ ಪೆಟ್ರೋಲ್ ಬೊಕ್ಕ ಡೀಸೆಲ್ ಬೆಲೆ ಕಮ್ಮಿ ಮಲ್ತದಜೆ ಐತ ಬದಲು ಏರ್ ಸಾಧ್ಯರೆಂದು ದೂರಿಯರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಆರ್ ಪೂಜಾರಿ ಪಾತಿರ್ದು ಕೇಂದ್ರ ಸರ್ಕಾರದ ತಪ್ಪು ನೀತಿಲು ಬೆಲೆ ಏರ್ತೆಗೂ ಕಾರಣ ಇತ್ತೆ ಸತ್ಯನು ಸುಳ್ಳುಂದು ಸುಳ್ಳುನು ಸತ್ಯಾಂದ ಪ್ರಚಾರ ಮಲ್ಪನ ಕಾರ್ಯ ಬಿಜೆಪಿ ಹಿಡಿದು ನಡ್ತೊಂದುಂಡು. ಈ ಬಗೆಟ್ ಜಾಗೃತಿ ಮೂಟಾದು ಜನಕ್ಲಿಗೆ ತೆರಿಪಾವ್ನವು ಕಾಂಗ್ರೆಸ್ ಪ್ರತಿಭಟನೆದ ಉದ್ದೇಶ ಅಂತ ಪಂಡಿರು. ತುಂಬದ ಶಾಸಕರು ಜೆಆರ್ ಲೋಬೋ ಪ್ರತಿಭಟನೆ ಉದ್ದೇಶಿಸಾದ ಪಾತಿರಿಯರು. ಪಕ್ಷದ ನಾಯಕರು ಕಾರ್ಯಕರ್ತರು ಪಾಕ ಜನ ಪಾಲ್ದಿತ್ತೊಂಡರು. ಇವತ್ತು ಕಮ್ಯುನಿಕೇಶನ್ ನಿಮ್ಮ ಕೈಯಲ್ಲಿದೆ, BSF ನಿಮ್ಮ ಕೈಯಲ್ಲಿದೆ, ಎಲ್ಲ ಅಧಿಕಾರ ನಿಮ್ಮ ಕೈಯಲ್ಲಿದೆ, ಗೃಹ ಇಲಾಖೆ ನಿಮ್ಮ ಕೈಯಲ್ಲಿದೆ, ಇಂಟೆಲಿಜೆನ್ಸ್ ನಿಮ್ಮ ಕೈ. ಕ್ಯೋ ಘುಸ್ಪಾಟಿ ಅಂದರಾಗ ಬಂದು ಮೋದಿ ಅವರು ಭಾಷಣ ಮಾಡ್ತಿದ್ರು. ಪಾಪ ಅವರಿಗೆ ಮತ್ತೆ ನಾವು ಕೇಳಬೇಕಾಗಿದೆ, ಏನು ಮೋದಿ ಸಾಹೇಬ್ರೆ ನಿಮ್ಮಲ್ಲಿ ಮಿಲಿಟರಿ ಇಲ್ವಾ, ನಿಮ್ಮಲ್ಲಿ
ಇಂಟೆಲಿಜೆನ್ಸ್ ಇರ್ಲಿಲ್ವಾ? ನಿಮ್ಮಲ್ಲಿ ಕಮ್ಯುನಿಕೇಶನ್ ಇಲ್ವಾ? ಅದು ಕಾಂಗ್ರೆಸ್ಗೆ ಮಾತ್ರ ಇತ್ತಾ? ಇವತ್ತು ಏನನ್ನ ಇದನ್ನ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೇನೆ, ಇದು ಹೇಳಿದ್ದು ಹೌದು ಆಗಿದ್ರೆ ಇವತ್ತು ಆ ಪ್ರಶ್ನೆ ಹೇಳಿದಾಗ ಬಹುಶಃ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದ್ದು ಅಂತ ಕೇಳಿದ್ರೆ ಅದು ಕಾಂಗ್ರೆಸ್ನವರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ. ಮೋದಿ ವಿರುದ್ಧ ಮಾತಾಡಿದ್ರೆ ಧರ್ಮದ ವಿರುದ್ಧ ಮಾತಾಡ್ತಾರೆ ಅಂತ ಹೇಳ್ತಾರೆ. ಇಂತಹ ಒಂದು ಸೋಗಲ್ತನದ ರಾಜಕೀಯವನ್ನು ಮಾಡತಕ್ಕಂಥ ಇವರು ಯಾವತ್ತೂ ಕೂಡ ಜನರ ಒಂದು ಹಿತವನ್ನ ಗಮನಿಸಿಲ್ಲ ಅನ್ನುವಂಥದ್ದು. ಎಲ್ಲಾ ಪ್ರಧಾನಿಗಳು ಕೂಡ ಈ ದೇಶದ ಒಳಿತಿಗಾಗಿ ಬದುಕಿದ್ರೆ ಇವತ್ತು ನರೇಂದ್ರ ಮೋದಿ ಅವರು ದೇಶದ ಜನರ ದುಡ್ಡಿನಲ್ಲಿ ಲಕ್ಷಾಂತರ ರೂಪಾಯಿಯ ಕೋಟು ಸೂಟು ಬೂಟು, ಲಕ್ಷಾಂತರ ರೂಪಾಯಿಯ ತಂಪು ಕೂಲಿಂಗ್ ಗ್ಲಾಸು, ಲಕ್ಷಾಂತರ ರೂಪಾಯಿಯ ಶೂಸು, ಪೆನ್ನು, ವಾಚು ಎಲ್ಲವನ್ನ ಧರಿಸ್ತಾ ಇರುವಂತದ್ದು ಜನರ ಟ್ಯಾಕ್ಸಿನ ದುಡ್ಡಿನ ಮೇಲೆ. ಅಂತಹ ಮೋದಿ ಅವರು ಇವತ್ತು ನೆಹರು ಕುಟುಂಬದ ಮೇಲೆ ದಬ್ಬಾಳಿಕೆ ಮಾಡುವುದನ್ನು ಸಹಿಸಿಕೊಳ್ಳಿಕ್ಕೆ ಕಾಂಗ್ರೆಸ್ನವರಿಂದ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಇದ್ದಾರೆ. ಕೇಂದ್ರದ ಬೆಲೆ ಏರಿಕೆಯನ್ನು ಯಾವತ್ತೂ ಕೂಡ ನಾವು ಪ್ರತಿಭಟಿಸ್ತೇವೆ ಅನ್ನುವಂಥ ಉದ್ದೇಶದಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನೀವು ಪೆಟ್ರೋಲ್ ಡೀಸೆಲ್ ಅನ್ನು ಇವತ್ತು ಯಾವ ರೀತಿಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ? ಪೆಟ್ರೋಲ್ ಡೀಸೆಲ್ನ ದರ ಈ ಕನಿಷ್ಠ ದರ ಮಟ್ಟಕ್ಕೆ ಬಂದ ನಂತರ ಏರುಗತಿಯಲ್ಲಿ ಹೋದಾಗ ನೀವು ಹೇಳಿದ್ರಿ ಅದು ನಮಗೆ ಏನು ಸಂಬಂಧ ಇಲ್ಲ, ನಾವು ಅದನ್ನು ಓಪನ್ ಮಾರ್ಕೆಟ್ ನಲ್ಲಿ ಬಿಟ್ಟು ಬಿಟ್ಟಿದ್ದೇವೆ ಅಂತ ಹೇಳಿ. ಓಪನ್ ಮಾರ್ಕೆಟ್ ಮೇಲೆ ಏರ್ತಾ ಇರುವಾಗ ಇತ್ತು, ಈಗ ಕಡಿಮೆ ಆಗ್ತಾ ಇರುವಾಗ ನಿಮ್ಮ ಓಪನ್ ಮಾರ್ಕೆಟ್ ಇಲ್ವಾ? ನಿಮ್ಮ ನಿಯಂತ್ರಣದಲ್ಲಿ ಇಲ್ವಾ ಈ ಕಂಪನಿಗಳು? ಯಾಕೆ ಜನರನ್ನು ನೀವು ಮಂಗ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು. ಬಂಧುಗಳೇ, ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಇವತ್ತು ಪೆಟ್ರೋಲ್ ಡೀಸೆಲ್ ಅಥವಾ ಗ್ಯಾಸ್ ಸಿಲಿಂಡರ್ ಮೇಲೆ ಮಾತ್ರ ಅವಲಂಬಿತ ಆಗಿಲ್ಲ. ನಾವು ಉಪಯೋಗಿಸುವಂತ ಪ್ರತಿ ಒಂದು ಆಹಾರ ಸಾಮಗ್ರಿಗಳ ಬೆಲೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಪಹಲ್ಗಾಮ್ ಹತ್ಯಾಕಾಂಡದ ವಿರೋಧతో ಜಾದು ಸಮಾಜ ಕಂಟಕ ಭಯೋತ್ಪಾದಕರನ್ನು ದೂರದೀಪಿನ ಕಾಲಬೈದನೆಂದು ಕೃಷ್ಣಾಪುರ ಜುಮ್ಮಾ ಪಳ್ಳಿದ ಕತೀಬೀರ್ ಉಮರ್ ಫಾರೂಕ್ ಸಕಾಫಿ ಪಂತೆರು ಕೃಷ್ಣಾಪುರ ಲಂಡನ್ ಪಾರ್ಕ್ ಫ್ರೆಂಡ್ಸ್ ನಡಪಾಯಿನ ಪ್ರತಿಭಟನೆ ಆರ್ಪಾತೆರಿಯರು. ಇಡೀ ದೇಶನೇ ನಡ್ಗಾವ್ನಂಚ ಮಲ್ತಿನ ಪಹಲ್ಗಾಮ್ ಹತ್ಯಾಕಾಂಡಗೂ ವಿರೋಧ ತೋಜಾದು ಬೊಕ್ಕ ಜೀವ ಕಳೆಯುನ್ನಕ್ಲಿನ ಕುಟುಂಬಗೂ ಸಮಾಧಾನ ಪಂಪನ ರೀತಿಡು ಕೃಷ್ಣಾಪುರ ಲಂಡನ್ ಪಾರ್ಕ್ ಫ್ರೆಂಡ್ಸ್ ಪ್ರತಿಭಟನೆ ನಡಪಾದಿತ್ತು. ಕೃಷ್ಣಾಪುರ ಜುಮ್ಮಾ ಪಳ್ಳಿದ ಕತೀಬೇರು ಉಮರ್ ಫಾರೂಕಿ ಸಕಾಫಿ ಪ್ರತಿಭಟನೆ ಪಾತಿರ್ದು ಧರ್ಮ ಇಜ್ಜಾಂದಿನ ಸಮಾಜ ಕಂಟಕಿರಾದ ಪುನಃ ಭಯೋತ್ಪಾದಕರನ್ನು ದೂರ ದೀಪುನ ಕಾಲ ಬೈದನು. ಭಯೋತ್ಪಾದಕರು ಭಾರತಡು ಧರ್ಮುಲೆನ ನಡುಟು ಎಡ್ಡೆಪ್ಪನು ಪುಡಪ್ಪನಂಚಿನ ಕುತಂತ್ರದ ಕೇನಿ ನಾಡ್ತಿರು. ಇಂದೇನು ತೆರೆದು ದೇಶದ ಜನ ಒಂಜಾದು ಧರ್ಮ ಎಡ್ಡೆಪ್ಪು ಕಟ್ಟುನ ಕೆಲಸ ಮಲ್ಪುಡಾತನೆಂದು ಪಂಡೆರು. ಗೋವಿಂದಾಸ್ ಕಾಲೇಜ್ದ ದುಂಬದ ಪ್ರಿನ್ಸಿಪಾಲರು ಪ್ರೊಫೆಸರ್ ಕೃಷ್ಣಮೂರ್ತಿ, ಧರ್ಮಗುರು ರಿಚರ್ಡ್ ಡಿಸೋಜಾ, ದುಂಬದ ಶಾಸಕರು ಮೊಯ್ದೀನ್ ಬಾಬಾ, ಡಿವೈಎಫ್ಐ ರಾಜನಾಯಕಿಯರು ಮುನೀರ್ ಕಾಟಿಪಳ್ಳ ಪ್ರತಿಭಟನೆ ನಡೆಸಿದ್ದು ಪಹಲ್ಗಾಮ್ ಹತ್ಯಾಕಾಂಡಗೂ ಬೇಜಾರ್ ತೆರಿಪಾಯರು. ಎಲ್ಲ ಧರ್ಮಗಳು ಕೂಡ ಈ ಮಾನವೀಯತೆಯನ್ನು, ಪ್ರೀತಿಯನ್ನು, ಶಾಂತಿಯನ್ನು ಹೇಳುವ ಸಂದರ್ಭದಲ್ಲಿ ಯಾರೋ ಮಾಡಿದ ಬಲಿಪಶುಗಳನ್ನಾಗಿ ಮಾಡಿಕೊಳ್ಳದೆ ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಮನೆಯವರ ಜೊತೆಯಲ್ಲಿ ಇದ್ದೇವೆ. ಎಲ್ಲರೂ ಧರ್ಮಗುರುಗಳು ಹೇಳಿದಂತೆ ಕಾಶ್ಮೀರಕ್ಕೆ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಮಗನ ಒಂದು ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ, ಯಶಸ್ಸಿನ ಖುಷಿಯನ್ನು ಹಂಚಿಕೊಳ್ಳೋದಕ್ಕೆ 22ನೇ ತಾರೀಕಿನಂದು ನಡೆದಂತಹ ದೊಡ್ಡ ದುರ್ಘಟನೆ ಭಾರತ ದೇಶದ ನಾಗರಿಕರನ್ನು ಯಾವ ರೀತಿಯಲ್ಲಿ ಆ ಉಗ್ರಗಾಮಿಗಳು ಭಯೋತ್ಪಾದನೆಯ ಮೂಲಕ ಇವತ್ತು ಆ ಹೇಯ ಕೃತಿಯನ್ನು ನಡೆಸಿದ್ದಾರೆ. ಅದರ ವಿರುದ್ಧ ಕೃಷ್ಣಾಪುರದ ಈ ಲಂಡನ್ ಪಾರ್ಕ್ನಲ್ಲಿ ಈ ಭಾಗದ ನಾಗರಿಕರು ಸೇರಿಕೊಂಡು ಆ ಕುಟುಂಬದ ಒಂದು ನೋವಿನ ಜೊತೆಗೆ ಸ್ಪಂದಿಸಿ ಇವತ್ತು ಸಾಂತ್ವನ ಹೇಳುವಂತಹ ಒಂದು ಪ್ರಮುಖ ಕಾರ್ಯಕ್ರಮ ಮತ್ತು ಈ ಭಯೋತ್ಪಾದನೆಯ ವಿರುದ್ಧ ಸೆಟೆದು ನಿಂತು ನಾವು ನಮ್ಮ ದೇಶದ ಆ ವ್ಯವಸ್ಥೆಯೊಂದಿಗೆ ಸದಾ ಇತರ ಯಾವುದೇ ರಾಷ್ಟ್ರ ಅಂತಹ ಹೇಯ ಕೃತ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ರಾಷ್ಟ್ರವಾದ ಪಾಕಿಸ್ತಾನ್ ಅಲ್ಲಿಂದ ಬಂದ ಭಯೋತ್ಪಾದಕರೆಂದು ಅವರ ಕೈವಾಡವಿದೆ ಎಂದೆಲ್ಲ ನಾವು ಅರಿಯುತ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆಯೇ ನೆರೆಯ ರಾಷ್ಟ್ರವಾದ ಪಾಕಿಸ್ತಾನ್ ಅದರ ರಕ್ಷಣಾ ಇಲಾಖೆಯ ಪ್ರಮುಖ ವ್ಯಕ್ತಿಯೋರ್ವರು
ಅತ್ಯಂತ ಬೇಜವಾಬ್ದಾರಿಯುತವಾಗಿ ಮಾತನಾಡಿಕೊಂಡಿದ್ದರು. ಈ ದೇಶದ ಅವಿಭಾಜ್ಯ ಭಾಗವಾಗಿರುವಂತಹ ಕಾಶ್ಮೀರ, ಆ ಕಾಶ್ಮೀರವನ್ನು ನಾವು ಪಡೆಯಬೇಕು, ಅದಕ್ಕೆ ನಾವು ಸಿದ್ಧರಿದ್ದೇವೆ, ಹೋರಾಟ ಮಾಡುತ್ತೇವೆ ಎಂದೆಲ್ಲ ಜವಾಬ್ದಾರಿಯುತ ಹುದ್ದೆಯನ್ನು ಅಲಂಕರಿಸಿದಂತಹ ಒಬ್ಬ ವ್ಯಕ್ತಿ ಬೇಜವಾಬ್ದಾರಿಯುತವಾಗಿ ಮಾತನಾಡಿದಂತಹ ವಿಚಾರ ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಭಯೋತ್ಪಾದಕರು, ಅವರಿಗೆ ಜಾತಿ ಧರ್ಮ ಎಂಬುದಿಲ್ಲ, ಅವರು ಮನುಷ್ಯ ವಿರೋಧಿಗಳು, ಅವರು ನರರಾಕ್ಷಕರಾಗಿದ್ದಾರೆ. ಆದರೆ ಅವರ ಆ ಒಂದು ದುಷ್ಕೃತ್ಯವನ್ನು ಹಿಡಿದುಕೊಂಡು ಈ ದೇಶದ ಸಹೋದರರಾದ ಹಿಂದೂ ಮುಸಲ್ಮಾನರ ನಡುವೆ ಭಿನ್ನತೆಯನ್ನು ಉಂಟು ಮಾಡುವಂತಹ ಕೆಲಸವನ್ನು ಕೂಡ ಕೆಲವು ಮೀಡಿಯಾದವರ ಸಹಿತ ಮಾಡುತ್ತಾ ಇರುವುದು ಅತ್ಯಂತ ಬೇಸರದ, ಖೇದದ ವಿಚಾರ ಎಂದು ನಾವು ಈ ಸಂದರ್ಭದಲ್ಲಿ ನೆನಪಿಸುತ್ತಾ, ಅದಕ್ಕೆ ನಾವು ಅವಕಾಶ ಮಾಡದೆ ಭಯೋತ್ಪಾದಕರ, ಈ ದೇಶದ ವಿರೋಧಿಗರ ಮುಖ್ಯ ಉದ್ದೇಶವೇ ಈ ದೇಶದ ಮಡಿದ ಮಕ್ಕಳಾದ ಹಿಂದೂ ಮುಸಲ್ಮಾನರನ್ನು ವಿಭಜಿಸಬೇಕು, ಪರಸ್ಪರ ಅವರು ಅವರ ಉದ್ದೇಶ. ಕೆಲವೊಂದು ವಾರ್ತೆಗಳನ್ನು ಕೇಳುವಾಗ ನಮಗೆ ಬಹಳ ಬೇಸರವಾಗುತ್ತದೆ. ಮುಸಲ್ಮಾನರ ಕುರಿತಾಗಿ, ಕಾಶ್ಮೀರಿಗಳ ಕುರಿತಾಗಿ ಇವರೆಲ್ಲರೂ ಕೂಡ ಅವರ ಮನೋಸ್ಥಿತಿ ಇರುವವರೇ ಎಂಬ ರೀತಿಯಲ್ಲಿ ಬಿಂಬಿಸುತ್ತಾ ಇರುವುದು ನಮಗೆ ಅದನ್ನು ಹೇಳದೆ ನಿರ್ವಾಹವಿಲ್ಲ. ಕಾಶ್ಮೀರದ ಪಹಲ್ಗಾಮಡ್ ತಿರ್ಗಾಟకు బైదిన హిందువులను గుండుపాడుదకిరిన భయోత్పాదకిరిన చొల్ల కార్యకు విరోధతో జాదు బొక్క కరిదుపోయినಕ್ಲಿಗೆ ಶ್ರದ್ಧಾಂಜಲಿ ಸಂದವನ ಸಭೆ ವಿಟ್ಲದ ಪೆರುವಾಯಿಡು ನಡೆತಿದ್ದು. ವಿಟ್ಲ ಪೆರುವಾಯಿದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಘಟಕ ಶ್ರೀಕೃಷ್ಣ ಶಾಖೆ ದಾನಿಲಿಟ್ಟು ಕಾಶ್ಮೀರ ಪಹಲ್ಗಾಮಡ್ ಉಗ್ರಗಾಮಿಲೆಗೂ ಬಲಿ ಆಯ್ನೆಗೂ ಶ್ರದ್ಧಾಂಜಲಿ ಸಭೆಯನ್ನು ನಡಪಾಯಿರು. ಉಗ್ರಗಾಮಿಲಿನ ಈ ಚಲ್ಲ ಕಾರ್ಯకు ವಿರೋಧతో ಜಾದ ಪ್ರತಿಭಟನೆಲ ಈ ಪೊರ್ತುಡು ಅಟ್ಟಣೆ ಆದಿತ್ತಂಡು. ಮುಖ್ಯ ಭಾಷಣಕಾರರು ಹಿಂದೂ ಜಾಗರಣ ವೇದಿಕೆದ ಕುಡ್ಲಾ ಗ್ರಾಮಾಂತರ ಜಿಲ್ಲೆದ ಸಂಯೋಜಕರು ನರಸಿಂಹ ಶೆಟ್ಟಿ ಮಾಣಿ ಪಾತಿರ್ದು ಕಾಶ್ಮೀರಡು ಧರ್ಮ ಕುರುಡ ಶಕ್ತಿಲು ನಡಪಾಯಿನ ಹಾಳು ಕಾರ್ಯకు ವಿರೋಧ ತೋಜಾಯರು. ವಿಶ್ವ ಹಿಂದೂ ಪರಿಷತ್ ಪೆರುವಾಯಿ ಘಟಕದ ಮರ್ಯಾದಿ ಗುರ್ಕಾರರು ಮಂಜುನಾಥ ಆಚಾರ್ಯ ಸಭೆಯನ್ನು ಉದ್ದೇಶಿಸಾದ ಪಾತಿರಿಯರು. ಕಾರ್ಯಂತಿರು ಮೋಕ್ಷಿತ್ ಪೆರುವಾಯಿ, ಯತೀಶ್ ಪೆರುವಾಯಿ ಇಂಚ ನಾಯಕರು ಈ ಪೊರ್ತುಡು ಒಟ್ಟಿಗಿದ್ದರು. ಧಿಕ್ಕಾರ ಧಿಕ್ಕಾರ ಪಾಕಿಸ್ತಾನಕ್ಕೆ ಧಿಕ್ಕಾರ ಧಿಕ್ಕಾರ. ಕರಾವಳಿಡು ಅವೇತೋ ಕೋಮು ಪಗೆ ಗೆಜಲಂಡಲ ಅವೇತೋ ಕಡಿಟ್ಟು ಸೌಹಾರ್ದತೆ ಕಾತುನ್ನ ಕಾರ್ಯ ಕೆಲವು ಸಂಘಟನೆಲು ಮಲ್ತೊಂದು ಪುನೆಯನ್ನು ತುವ್ವಲಿ. ಮೂಡುಶೆಡ್ಡೆ ಗ್ರಾಮದ ಎದುರು ಪದವುಡು ಸೌಹಾರ್ದ ಬಳಗ ಪನ್ಪುನ ಜವಣಿರ್ನ ಕೂಟ ಧರ್ಮ ಎಡ್ಡೆಪ್ಪುಗಾದು ಪುಣೆ ಒಂದುಂಡು. ಕರಾವಳಿಡು ಎತ್ತೆ ಕೋಮು ಪಗೆತ ಸಂಗತಿಲು ನಡತಂಡ ಅತೆ ಎಡ್ಡೆಡು ಧರ್ಮ ಎಡ್ಡೆಪ್ಪು ಕಾತೊಂದು ಬರೊಂದು ಪುನಃ ಸಂಘ ಸಂಸ್ಥೆಲು ಪುನೇನು ತೂವೋಲಿ. ಐಟ ಒಂಜೆ ಸಂಘ ಮೂಡುಶೆಡ್ಡೆ ಗ್ರಾಮ ಎದುರು ಪದವದ ಸೌಹಾರ್ದ ಬಳಗ ಆದುಂಡು. ಕರಿನ 3 ವರ್ಷದ ದುಂಬು ಈ ಸೌಹಾರ್ದ ಬಳಗ ಶುರುವಾದಿತ್ತಂಡಲ ಊರ್ದ ಎಡ್ಡೆಪ್ಪು ಕಾತೊನ್ನೋಲು ಒಂದು ಮಾದರಿ ಆಪುನಂಚಿನ ಕೆಲಸ ಮಲ್ತೊಂದುಂಡು. ಊರ್ದ ಮಾತ ಧರ್ಮದಕ್ಲೇನು ಸೇರ್ಸ ಒಂದು ಕಾರ್ಯಕ್ರಮ ಪಾಡೊನ್ನ ಈ ಸೌಹಾರ್ದ ಬಳಗ ಸಾಂಸ್ಕೃತಿಕ ಬೊಕ್ಕ ಧಾರ್ಮಿಕ ಕಾರ್ಯಕ್ರಮಲೇನು ದೀವೊಂದು ಮಾತಾ ಧರ್ಮದ ಕಾರ್ಯಕ್ರಮ ಪ್ರೋತ್ಸಾಹ ಕೊರೊಂದು ಗ್ರಾಮದ ಶಾಂತಿಗೂ ಪುಣಿ ಒಂದುಂಡು. ಇತ್ತೆ ಸಾರ್ವಜನಿಕ ಆಶ್ಲೇಷ ಪೂಜೆ ದೀದಿತದ ದೆಟ್ಟು ಸರ್ವ ಧರ್ಮದಕ್ಲೇನು ಸೇರ್ಸ ಒಂದು ಗುಮನ ವೈತದಂಡ. ಮಾತಾ ಜಾತಿ ಧರ್ಮಲು ಗಡಿ ಮೀರ್ದು ಒಗ್ಗಟ್ಟಾದ ಕಾರ್ಯಕ್ರಮ ದೀವನುಂಡ ಜಿಲ್ಲೆದ ಸೌಹಾರ್ದತೆ ಕಾತುನ್ಲಿಂದ ಈ ಊರ್ದ ಜನಕ್ಲಿನ ಅಭಿಪ್ರಾಯ ಆದುಂಡು. ಬೇತೆ ಬೇತೆ ವಲಯದ ನಾಯಕರು ಬತ್ತದ ಮೂಡುಶೆಡ್ಡೆ ಬಳಗದ ಕಾರ್ಯಗೂ ಮೆಚ್ಚುಗೆ ತೆರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕು ಮೂಡುಶೆಡ್ಡೆ ಗ್ರಾಮ ಎದುರುಪದವು ಪಿಲುಕುಲದಲ್ಲಿ ಸೌಹಾರ್ದ ಬಲಗ ಅಂತ ಒಂದು ಸಮಿತಿ ರಚಿಸಿ 3 ವರ್ಷದಿಂದ ಅಶ್ಲೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಒಂದು ಕೋಮು ಸೌಹಾರ್ದ ಜಿಲ್ಲೆ ಅಂತ
ಎಲ್ಲರ ಮನದಲ್ಲಿದೆ. ಅದಕ್ಕೆ ಕೋಮು ಸೌಹಾರ್ದ ಅಲ್ಲ, ಸೌಹಾರ್ದದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲರೂ ಒಟ್ಟಿನಲ್ಲಿದ್ದೇವೆ ಎಂಬುದಕ್ಕೆ ನಮ್ಮ ಮೂಡುಶೆಡ್ಡೆ ಗ್ರಾಮದ ಎದುರುಬದವೇ ಒಂದು ಉದಾಹರಣೆ. ನಮ್ಮಲ್ಲಿ ಭೇದಗಳಿಲ್ಲ. ನಾವು ನಮ್ಮ ಇಲ್ಲಿ ಮಸೀದಿ ಇದೆ, ಮಸೀದಿಯ ಕಾರ್ಯಕ್ರಮಕ್ಕೆ ಎಲ್ಲರೂ ಒಟ್ಟು ಸೇರ್ತೇವೆ. ಇಲ್ಲಿ ಕೋರಿದ ಸ್ಥಾನ ಇದೆ, ಅಲ್ಲಿಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಟ್ಟು ಸೇರ್ತೇವೆ. ಎಲ್ಲರೂ ಒಟ್ಟಿಗೆ ಒಗ್ಗಟ್ಟಿನಿಂದ ಇದ್ದೇವೆ, ಸೌಹಾರ್ದದಿಂದ ನಾವು ಬಾಳ್ತಿದ್ದೇವೆ. ಒಂದು ಕ್ರಿಕೆಟ್ ಮ್ಯಾಚ್ ಆಗಲಿ ಅಥವಾ ಯಾವುದಾದ್ರು ಕಾರ್ಯಕ್ರಮ ಮಾಡುವಾಗ ನಾವು ಸೌಹಾರ್ದದಿಂದ ಮಾಡ್ತೇವೆ. ಕೋಮು ಸೌಹಾರ್ದ ಪ್ರದೇಶದಲ್ಲಿ ಇಂಥದೇ ಒಂದು ಸೌಹಾರ್ದ ಬಲಗವನ್ನು ನಾವು ರಚಿಸಿ ಇನ್ನು ಮುಂದಕ್ಕೆ ಸಹ ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ಗ್ರಾಮ ಸಹ ಸೌಹಾರ್ದದಿಂದ ಬಾಳಬೇಕು, ಸೌಹಾರ್ದದಿಂದ ಇರಬೇಕಂತ ಕೇಳಿಕೊಳ್ತೇನೆ. ಸೌಹಾರ್ದ ಬಳಗದ ವತಿಯಿಂದ 3ನೇ ವರ್ಷದ ಅಶ್ಲೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು 3 ವರ್ಷದಿಂದ ಇಲ್ಲಿ ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ನಾವು ಹಿಂದೂ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ 3 ಸಮುದಾಯ ಒಟ್ಟಿಗೆ ಸೇರಿ ಈ ಒಂದು ಅಶ್ಲೇಷ ಪೂಜೆಯನ್ನು ಮಾಡ್ತಾ ಬಂದಿರ್ತೇವೆ. ಇದಕ್ಕೆ ನಮ್ಮ ಊರವರ ಹೊರ ಊರವರ ಎಲ್ಲ ಸಹಕಾರ ದೊರೆಯುತ್ತಿದೆ. ಆದರೆ ಕೆಲವು ಹೊರಗಿನ ಶಕ್ತಿಗಳು ಇದಕ್ಕೂ ಮುಂಚೆ ಇದನ್ನು ನಿಲ್ಲಿಸಬೇಕಂತ ಕೆಲವು ಅಡ್ಡಿ ಆತಂಕಗಳನ್ನು ತಂದರೂ ನಮ್ಮ ಒಗ್ಗಟ್ಟನ್ನು ಅವರಿಗೆ ಮುರಿಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಕೂಡ ನಾವು ಈ ಮೂಡುಶೆಡ್ಡೆ ಗ್ರಾಮದ ಎದುರು ಬದುವಿನಲ್ಲಿ ಇನ್ನಷ್ಟು ವಿಜೃಂಭಣೆಯಿಂದ ಎಲ್ಲ ಜಾತಿ ಮತ ಧರ್ಮ ಸೇರಿಕೊಂಡು ಈ ಒಂದು ಅಶ್ಲೇಷ ಪೂಜೆ ಮತ್ತು ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತೇವೆ ಅಂತ ಎಲ್ಲರಲ್ಲಿ ನಾನು ಹೇಳಿ ನನ್ನ ಮಾತು. ಶ್ರೀ ವಿಷ್ಣುಮೂರ್ತಿ ಗೆಳೆಯರ ಬಳಗ ಮಾಣಿಲದ 11ನೇ ವರ್ಷದ ಆಚರಣೆಯಲ್ಲಿ ಕೊಡು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಸಾಧಕರಿಗೆ ತಮ್ಮನದ ಮರ್ಯಾದೆ ಲೇಸು ನಡಪಾದಿತ್ತರು. ಮಾಣಿಲ ಗ್ರಾಮ ಪಂಚಾಯತ್ ಗುರುಕಾರ್ಯರು ಶ್ರೀಧರ ಬಾಳೆಕಲ್ಲು ಗುರುಕಾರ್ಮೆ ವಹಿಸಿದ್ದರು. ಬಂಟ್ವಾಳ ತಾಲೂಕು ಮಾಣಿಲದ ಶ್ರೀ ವಿಷ್ಣುಮೂರ್ತಿ ಗೆಳೆಯರ ಬಳಗದ 11ನೇ ವರ್ಷದ ಲೇಸದ ಲೆಕ್ಕಡು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಬೊಕ್ಕ ಸಭಾ ಲೇಸಡು ಸಾಧಕರಿಗೆ ತಮ್ಮನದ ಮರ್ಯಾದೆ ಕಾರ್ಯಕ್ರಮ ಮಾಣಿಲ ಶಾಲೆಡು ನಡೆತಂಡ ಕಾಂಡೆ ಮಹಾಬಲ ಭಟ್ರಿನ ಪೌರೋಹಿತ್ಯಡು ಗಣಹೋಮ ವೈಯಗ ಸತ್ಯನಾರಾಯಣ ಪೂಜೆ ಮಂಗಳಾರತಿ ಆದ ಭಕ್ತರಿಗೆ ಪ್ರಸಾದ ಪಟ್ಟಿಯರು. ಸತ್ಯನಾರಾಯಣ ಪೂಜೆ ಬೊಕ್ಕ ರಾತ್ರಿ ಮಾಣಿಲ ಗ್ರಾಮ ಪಂಚಾಯತ್ ಗುರುಕಾರ್ಯರು ಶ್ರೀಧರ ಬಾಳೆಕಲ್ ಗುರುಕಾರ್ಮೆಡು ಸಭಾ ಲೇಸು ನಡೆತಂಡ ಲೇಸಡು ಬೇತೆ ಬೇತೆ ಕ್ಷೇತ್ರದ ಸಾಧಕರಾಯನ ಮುರುವ ಮಾಣಿಲದ ದುಂಬುದ ಮುಖ್ಯೋಪಾಧ್ಯಾಯರು ರಾಮಕುಲಾಲ್ ಸಾಯ ಕುಡ್ಲ ಕದ್ರದ ಸರ್ಕಾರಿ ಬಿನ್ನೆರೆ ಬಂಗ್ಲೆಡ್ ಅಟಿಲ್ದಾರ್ ಆದು ಸೇವೆ ಸಂದಾದು ಪಾಕ ಜನಕ್ಲೆಗ್ ಕೆಲಸದೆಪ್ಪಾದ ಕುರ್ನ ಕೃಷ್ಣಪ್ಪ ಪೂಜಾರಿ ನಾಣೇಲ್ ದೈವ ಚಾಕ್ರಿದಾರ ಧೂಮಣ್ಣ ಮಡಿವಾಳ ಕೊರೋನಾ ಸಿಕ್ಕದ ಪೊರ್ತುಡು ಎಡೀನ ಸೇವೆ ಸಂದಾಯನ ಆಶಾ ಕಾರ್ಯಕರ್ತರಾದ ರತ್ನ ತಾರಿದಾಳ ಜಾನಕಿ ತಾರಿದಾಳ ಬೊಕ್ಕ ಬೇಬಿ ಓಣಿ ಬಾಕಿಲ್ ಮೊಕ್ಲಿಗ್ ತಮ್ಮನದ ಮರ್ಯಾದೆ ಮಲ್ತೆರು. ಮುರುವ ನಡುಮನೆ ಮಹಾಬಲಾಭಟ್ ಮುಜೂರು ರಾಜಣ್ಣ ಭಟ್ ಬಿನ್ನೆರಾದ ಪಾಲ್ದೆತ್ತೊಂಡೆರು. ಶ್ರೀ ವಿಷ್ಣುಮೂರ್ತಿ ಗೆಳೆಯರ ಬಳಗದ ಗುರುಕಾರ್ಯರು ಶೈಲೇಶ ಮುರುವ ವಿಷ್ಣುಮೂರ್ತಿ ಗೆಳೆಯರ ಬಳಗ ಪೊಂಜೊಲೆನ ಸಂಘದ ಗುರುಕಾರ್ದಿ ಪ್ರತಿಮಾ ಲವಕುಮಾರ್ ಬಳ್ಳಾಲ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತೊಡಿತ್ತರು. ಸಾಂಸ್ಕೃತಿಕ ಕಾರ್ಯಕ್ರಮ ವಿಠಲ್ ನಾಯಕ್ ಕಲ್ಲಡ್ಕ ಬೊಕ್ಕ ಕೊಟ್ಟದಕ್ಲಿಡ್ದು ಗೀತ ಸಾಹಿತ್ಯ ಸಂಭ್ರಮ ಮೂಡ್ದು ಬತ್ತಂಡು. ಅಕ್ಷಯ ತೃತೀಯದ ದಿನ ಏಪ್ರಿಲ್ 30 ಬುಧವಾರ ಬಯ್ಯ 4 ಗಂಟೆಗೂ ಒಡಿಪು ಶ್ರೀಕೃಷ್ಣ ಮಠದ ವಸಂತ ಮಹಲ್ ಮಧ್ವ ಮಂಟಪಡು ಶ್ರೀಕೃಷ್ಣ ದೇವರಿಗೆ ಬಂಗಾರದ ಸೊಲಬಾರ ನಡಪೆರೆ ಉಂಡೊಂದು ಪರ್ಯಾಯ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ತೆರಿಪಾದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ನಿಲೆಟ್ ಅಕ್ಷಯ ತೃತೀಯ ಏಪ್ರಿಲ್ 30 ಬಯ್ಯ 4 ಗಂಟೆಗೂ ಶ್ರೀಕೃಷ್ಣ ಮಠದ ವಸಂತ ಮಹಲ್ದ ಮಧ್ವ ಮಂಟಪಡು ಶ್ರೀಕೃಷ್ಣ ದೇವರಿಗೂ ಬಂಗಾರದ ಸೊಲಬಾರ ನಡಪಾವಣೊಂದು ಪರ್ಯಾಯ ಪುತ್ತಿಗೆ ಮಠಾಧೀಶರು ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೆರು. ಸೊಲಬಾರ ಜಾಗಿಡು ಬಂಗಾರದೆ ತಂದು ಸೀದಾ ಸಮರ್ಪಣೆ ಮಲ್ಪರೆ ಬೊಕ್ಕ ಪರಬಂಗಾರ ಕೊರಿಯರೆ ಅವಕಾಶ ಉಂಡು. ಐತ ಒಟ್ಟುಗೂ ಶ್ರೀಕೃಷ್ಣನ ಮೂಲ ಮೂರ್ತಿಗೂ ಕನಕಾಭಿಷೇಕ ಮಲ್ತಿನ ಸುವರ್ಣ ಪ್ರಸಾದ ದೆತನುಳಿಂದ ಸ್ವಾಮೀಜಿಯರು ಸುದ್ದಿ ಕೊಟ್ಟೋಡು ತೆರಿಪಾಯರು. ಕೃಷ್ಣ ಸೊಲಬಾರಗೂ ಗಳಸ್ತಿನ ಬಂಗಾರನು ಹೊಸ ಪಾರ್ಥಸಾರಥಿ ತೇರುಗೂ ಗಳಸುಂಡು. ಪಾರ್ಥಸಾರಥಿ ತೇರು 18 ಕೋಟಿ ರೂಪಾಯಿ ಖರ್ಚಿಡು ತಯಾರಾಯರು ಉಂಡು. ಭಕ್ತರು ತನ್ಕಲಿನ ಸೇವೆನು ಆನ್ಲೈನ್ ಇಡ್ಲ ಪುದರ್ ಕೊರಲಿ ಪೋಸ್ಟ್ ಸೇವೆಡ್ಲ ಪ್ರಸಾದ ತೊನ್ನಲಿಂದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂಡೆರು. ಮಠದ ದಿವಾನಿರು ನಾಗರಾಜ ಆಚಾರ್ಯ ಕಾರ್ಯಂತರು ಪ್ರಸನ್ನ ಆಚಾರ್ಯ ರಮೇಶ್ ಭಟ್ ಸುದ್ದಿ ಕೊಟ್ಟೊಡಿದ್ದರು. ಉಡುಪಿ ಶ್ರೀಕೃಷ್ಣನಿಗೆ ಕನಕಾಭಿಷೇಕ ಮಾಡಿ ಅದರ ಜೊತೆಗೆ ಉತ್ಸವ ಮೂರ್ತಿಗೆ ಸುವರ್ಣ ತುಲಾಭಾರವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತೇವೆ. ಅಕ್ಷಯ ತೃತೀಯ ಅದು ಸುವರ್ಣದ ಸಮರ್ಪಣೆ ಸುವರ್ಣ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬಹಳ ಶ್ರೇಷ್ಠವಾದಂತಹ ದಿವಸವಾಗಿದೆ. ಅಕ್ಷಯ ತೃತೀಯ ದಿವಸ ಪರಶುರಾಮ ದೇವರ ಒಂದು ದಿವಸವೂ ಕೂಡ ಆಗಿದೆ. ಶಾಸ್ತ್ರದಲ್ಲಿ ಪರಶುರಾಮ ದೇವರು ಬಂಗಾರದ ದೇವರು ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಬಂಗಾರಕ್ಕೆ ಅಭಿಮಾನಿ
ಪರಶುರಾಮ ದೇವರು ಅಂತ ಹೇಳಿ. ಆದ್ದರಿಂದ ಅವತ್ತು ಅಕ್ಷಯ ತೃತೀಯ ದಿವಸ ಬಂಗಾರ ಸಮರ್ಪಣೆ, ಅದೇ ರೀತಿ ಬಂಗಾರದ ಪ್ರಾಪ್ತಿ, ಇದು ಎರಡೂ ಕೂಡ ಬಹಳ ವಿಶೇಷ ಅಂತ ಹಿಂದಿನಿಂದಲೂ ಕೂಡ ಬಂದಿದೆ. ಅಂತಹ ಒಂದು ಶ್ರೇಷ್ಠವಾದ ದಿವಸದಲ್ಲಿ ಶ್ರೀಕೃಷ್ಣನಿಗೆ ಸುವರ್ಣ ತುಲಾಭಾರವನ್ನು ಮಾಡಿ ಆ ಒಂದು ತುಲಾಭಾರದಲ್ಲಿ ಬಂದಂತಹ ಚಿನ್ನವನ್ನು ಪಾರ್ಥಸಾರಥಿ ಸುವರ್ಣ ರಥಕ್ಕೆ ವಿನಿಯೋಗ ಮಾಡೋದು ಅಂತ ಸಂಕಲ್ಪ ಮಾಡಿದ್ದೇವೆ. ಭಕ್ತರು ಎಂತೂ ಅವರು ಚಿನ್ನವನ್ನು ಖರೀದಿ ಮಾಡ್ತಾರೆ. ಇಲ್ಲಿ ಕೃಷ್ಣ ಮಠದಲ್ಲೇ ಖರೀದಿ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಮತ್ತೆ ಪ್ರಸಾದ ರೂಪದಲ್ಲಿ ಆ ಒಂದು ಚಿನ್ನವನ್ನು ಸುವರ್ಣ ಪ್ರಸಾದವನ್ನು ಕೂಡ ಪಡೆಯಬಹುದಾಗಿದೆ. ಅದರ ಜೊತೆಗೆ ಈ ಸುವರ್ಣ ಸಮರ್ಪಣೆಯ ಮುಖಾಂತರ ಅಕ್ಷಯವಾದಂಥ ಫಲವನ್ನು ಪುಣ್ಯವನ್ನು ಕೂಡ ನಾವು ಪಡೆಯಲಿಕ್ಕೆ ಲೋಕುಡು ಶಾಂತಿ ನಿಲೆ ಊರಡುಂದಾಂಡ ವಿಶ್ವನೇ ಎನ್ನ ಕುಟುಂಬ ಪನ್ಪುನ ಹಿಂದೂ ಚಿಂತನೆಯನ್ನು ಮಾತಿರ್ಲ ಸೇರ್ಸಾವನುಡುಂದು ರಾಷ್ಟ್ರ ಸೇವಿಕಾ ಸಮಿತಿದ ಸಂಚಾಲಕರು ಶಾಂತಕುಮಾರಿ ಪಂತೆರು ತೊಕ್ಕುಟ್ಟು ಚೆಂಬುಗುಡ್ಡೆಡು ರಾಷ್ಟ್ರ ಸೇವಿಕಾ ಸಮಿತಿದ ಶಿಕ್ಷಾ ವರ್ಗ ಶಿಬಿರಡು 6 ಪಾತಿರಿಯರು. ರಾಷ್ಟ್ರ ಸೇವಿಕಾ ಸಮಿತಿ ಹೊಯ್ಸಳ ಪ್ರಾಂತ್ಯ ಸಮಿತಿ ಶಿಕ್ಷಾ ವರ್ಗ ಕುಡ್ಲದ ನಿಲೆಟ್ 15 ದಿನದ ಶಿಕ್ಷಾ ವರ್ಗ ಶಿಬಿರ ತೊಕ್ಕೊಟ್ಟು ಚೆಂಬುಗುಡ್ಡೆದ ರಾಷ್ಟ್ರೋತ್ಥಾನ ವಿದ್ಯಾಲಯಡು ನಡೆತಿಂಡು. ಕಾರ್ಯಕ್ರಮದಲ್ಲಿ ಕೊಡು ಶಿಬಿರಡು ಪಾಲ್ದೆತ್ತು ನಕಲು ಆತ್ಮರಕ್ಷಣದ ಕೆಲಸೊಲೆನು ಪ್ರದರ್ಶನ ಮಲ್ತದ ಗುಮನ ವೈತುದೇರು. ಕೈಟ್ ದಂಡ ಪತ್ತೊಂದು ಎದುರಾಳಿಲೇನು ಪೊಡಿ ಮಲ್ಪುನ ಕಲಿನು ಪ್ರದರ್ಶನ ಮಲ್ತಿರು. ಪೊರ್ಲದ ಪಥ ಸಂಚಲನ ನಡಪಾದ ಗುಮನ ವೈತಿರು. ಲೇಜಿಂ ಪತ್ತದ ನಲಿತದ ಖುಷಿ ಕೊಡ್ತಿರು. ಐಡ್ದ ಬೊಕ್ಕ ಸಭಾ ಕಾರ್ಯಕ್ರಮ ಟು ರಾಷ್ಟ್ರ ಸೇವಿಕಾ ಸಮಿತಿ ಸಂಚಾಲಕರು ಶಾಂತಕುಮಾರಿ ವಿ ಪಾತಿರ್ದು ಲೋಕುಡು ಶಾಂತಿ ನಿಲೆ ಊರೋಡು ಪಂದಾಂಡ ವಿಶ್ವನೇ ಎನ್ನ ಕುಟುಂಬಾಂದ ಪಂಪುನ ಚಿಂತನೆಯನ್ನು ಮಾತಿರ್ಲ ಸೇರ್ಸಾವಣ್ ನೋಡುಂದು ಆರ್ಪಂಡೆರು. ಕ್ಯಾಂಪ್ಕೋ ಸಂಸ್ಥೆದ ಜನರಲ್ ಮ್ಯಾನೇಜರ್ ರೇಷ್ಮಾ ಮಲ್ಯ, ರಾಷ್ಟ್ರ ಸೇವಿಕಾ ಸಮಿತಿ ಹೊಯ್ಸಳ ಪ್ರಾಂತ್ಯ ಕಾರ್ಯವಾಹಿಕ ವಸಂತಸ್ವಾಮಿ, ರಾಷ್ಟ್ರ ಸೇವಿಕಾ ಸಮಿತಿ ಕುಡ್ಲ ವಿಭಾಗದ ಜೊತೆ ಕಾರ್ಯವಾಹಿಕ ಕಲ್ಪನಾ ಅಬಾಟ್, ಪ್ರಾಂತ್ಯ ಜೊತೆ ಬೌದ್ಧಿಕ್ ಪ್ರಮುಖ್ ಅನುಸೂಯ ನಾಗಪ್ಪ ಈ ಪೊರ್ತುಡಿತ್ತಿರು. ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು, ದೇಶ ದೇಶ ನನ್ನದು. ಸಿಂಧು ಕಣಿವೆ ಮನುಷ್ಯ ತೂ ಬಡಾ ಮಹಾನ್ ಹೈ, ಭೂಲು ಮತ್ ಮನುಷ್ಯ ತೂ ಬಡಾ ಮಹಾನ್ ಹೈ. ನಂತರ 15 ದಿನಗಳ ಶಿಬಿರದಲ್ಲಿ ನಾವು ಈ ರೀತಿಯ ಒಂದು ಶಾರೀರಿಕ ಶಿಕ್ಷಣ ಅಂದರೆ ಆತ್ಮಸುರಕ್ಷಾ ತಂತ್ರಗಳನ್ನು ನಾವು ಕಲಿಸ್ತೇವೆ. ಆದರೆ ಈ ಸ್ವ ಸಂರಕ್ಷಣಾ ಕ್ಷಮತೆ ಇದರಲ್ಲಿ ಸ್ವಾದ ವಿಶೇಷವಾದಂಥ ಒಂದು ಅರ್ಥವಿದೆ ಅಂತ ನಾವು ಹೇಳ್ಬೋದು. ಅಂದರೆ ಈ ಸ್ವ ಕೇವಲ ನಮ್ಮನ್ನು ನಾವು ಮಾತ್ರ ರಕ್ಷಣೆ ಮಾಡಿಕೊಳ್ಳೋದು ಅಂತಲ್ಲ, ನಮ್ಮದೆಲ್ಲವನ್ನ ಅಂದರೆ ಸ್ವರಾಷ್ಟ್ರ ಅಂದರೆ ನಮ್ಮ ರಾಷ್ಟ್ರ, ನಮ್ಮ ದೇಶ, ಸ್ವಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಸ್ವಧರ್ಮ, ನಮ್ಮ ಧರ್ಮ, ಸ್ವಬೋಧ್ ಅಂದರೆ ನಮ್ಮ ವಿಶೇಷವಾದಂಥ ಭಾರತೀಯ ವಿಚಾರ, ಇವೆಲ್ಲದರ ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅಂದರೆ ನಾವೆಲ್ಲರೂ ಸಹ ಈ ಭಾರತದ ಮಕ್ಕಳಾಗಿದ್ದೀವಿ ಮತ್ತು ಭಾರತದ ನಾಗರಿಕರಾಗಿ. ಹಾಗಾಗಿ ನಮ್ಮೆಲ್ಲರ ಕರ್ತವ್ಯ ಇದೆಲ್ಲವನ್ನು ರಕ್ಷಣೆ ಮಾಡುವಂಥದ್ದು. ನಾನು ಚಿಕ್ಕಂದಿಂದನೂ ಐ ವಾಸ್ ಲೈಕ್ ಟ್ರಾವೆಲಿಂಗ್ ಟು ಡಿಫ್ರೆಂಟ್ ಪ್ಲೇಸಸ್. ಅಂದರೆ ನಮ್ಮ ತಂದೆ ಒಂದು ಬ್ಯಾಂಕಲ್ಲಿದ್ದರು, ಹಾಗೆ ಪ್ರತಿ 3 ವರ್ಷಕ್ಕೆ ಒಂದು ಹೊಸ ಊರಿತ್ತು. ನಮಗೆ ಎಲ್ಲ ಅಂದರೆ ಇಟ್ ವಾಸ್ ಲೈಕ್ ಅ ಚೇಂಜಿಂಗ್ ಎನ್ವೈರ್ಮೆಂಟ್ ಎವ್ರಿ ಟೈಮ್. ಊರಿಗೆ ಚೇಂಜ್ ಆಗ್ತಾ ಇರ್ತದೆ, ಹೊಸ ಶಾಲೆ, ಹೊಸ ಫ್ರೆಂಡ್ಸ್. ಹಾಗಿರುವಾಗ ನಮಗೆ ಕಲಿಯೋದು, ನಮ್ಮ ಕ್ಯಾರಿಯರ್, ನಮ್ಮ ಫ್ಯಾಮಿಲಿ, ನಮ್ಮದು ಅಂದರೆ ಅದರಲ್ಲೇ ಎಲ್ಲ ಟೈಮ್ ಹೋಯಿತು. ನಮಗೆ ಇಂಥದ್ದೆಲ್ಲ ಆ್ಯಕ್ಟಿವಿಟೀಸಲ್ಲಿ ಒಂದು ಭಾಗವಹಿಸಲು ಅಥವಾ ಕನೆಕ್ಟೆಡ್ ಆಗಿರಲಿಕ್ಕೆ ಅಷ್ಟೇನೂ ಅವಕಾಶ ಸಿಕ್ಕಿರಲಿಲ್ಲ. ಮೇ ಬಿ ಸಿಕ್ಕಿದ್ದಿದ್ರೆ ಒಂದು ಸ್ವಲ್ಪ ಜೀವನ ಚೇಂಜ್ ಆಗ್ಬೋದಿತ್ತ ಅಂತ ಈಗ ಅನಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಈ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಈಗ ಚಿಕ್ಕ ಮಕ್ಕಳಿಂದ ಇರ್ಬೋದು ಅಥವಾ ಈಗ ಪುನಃ ಅವರ ಜೀವನದ ಅಂದರೆ ದ ಥರ್ಡ್ ಸ್ಟೇಜ್ ಆಫ್ ಅವರ್ ಲೈಫ್ ವೆನ್ ವಿ ಹ್ಯಾವ್ ಫಿನಿಶ್ಡ್ ಅವರ್ ರೆಸ್ಪಾನ್ಸಿಬಿಲಿಟೀಸ್, ಆ ಅವಕಾಶ ಕೂಡ ಕೆಲವರಿಗೆಲ್ಲ ಸಿಕ್ಕಿದ್ದು, ಮನಸ್ಸು ಮಾಡಿ ಬಂದಿದ್ದೀರಾ. ನಿಮ್ಮನ್ನೆಲ್ಲ ನೋಡುವಾಗ ನನಗೂ ತುಂಬ ಅಂದರೆ ಐ ಫೀಲ್ ವೆರಿ ಗ್ರ್ಯಾಟಿಟ್ಯೂಡ್. ಅಂದರೆ ನಿಮ್ಮಿಂದಲೇ, ನಿಮ್ಮಂಥ ಸಂಸ್ಥೆಯಿಂದಲೇ, ನಿಮ್ಮ ಥರ
ಯೋಚನೆ ಮಾಡುವವರಿಂದಲೇ ನಮ್ಮ ಐ ಥಿಂಕ್ ನಮ್ಮ ಭಾರತ ದೇಶದಲ್ಲಿ ಇರ್ಬೋದು ಅಥವಾ ನಮ್ಮ ನಾಡಿನ ಲೇಡೀಸ್ ಅಂದರೆ ವಿಮೆನ್ಸಿಗೆ ಅಂದರೆ ಹೆಣ್ಣುಮಕ್ಕಳಿಗೆಲ್ಲ ಒಂದು ಧೈರ್ಯ ತುಂಬೋದು ಅಥವಾ ನಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸ್ ಒಟ್ಟಿಗೆ ಕನೆಕ್ಟ್ ಇರೋದು. ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನಡು ಚಿತ್ರಾಪುರ ಮಠದ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ಬ್ರಹ್ಮ ಕಲಶಾಂಗ ರಥೋತ್ಸವ ಸೋಮವಾರ ಶುರುವಾತಂಡ. ಬಂಟ್ವಾಳ ತಾಲೂಕು ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನಡು ಚಿತ್ರಾಪುರ ಮಠಾಧೀಶರು ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯರ್ನ ಮಾರ್ಗದರ್ಶನಡು ಏಪ್ರಿಲ್ 28 ಮೇ ಆಜ್ ಮುಟ ಬ್ರಹ್ಮ ಕಲಶಾಂಗ ರಥೋತ್ಸವದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ನಡೆತುಂಡು. ಸುರುತ ದಿನ ಸೋಮವಾರ ಕಾಂಡೆಗಣ ಹೋಮ, ಮಹಾಗಣಪತಿ ಸನ್ನಿಧಿಡ ಅಭಿಷೇಕ, ಮಧ್ಯಾಹ್ನ ಪೂಜೆ, ಬಯ್ಯಗ್ ನಾಗನ ಕಟ್ಟಿಡ ತಂಬಿಲ, ರಾತ್ರಿ ಗಣಪತಿ ಸನ್ನಿಧಿಡ ರಂಗಪೂಜೆ, ಶ್ರೀ ಅನಂತೇಶ್ವರ ದೇವರಿಗೆ ನಿತ್ಯ ಪೂಜೆ ನಡೆತುಂಡು. ವಾಸುಕಿ ಕಲಾ ಮಂಟಪಡು ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೊಂದಿತ್ತದು. ಸೋಮವಾರ ಬಯ್ಯಗು ಸುಕನ್ಯಾ ಸಿರಾಜೆ ವಿಟ್ಲ ಮೇರೆಡ್ದು ಸುಗಮ ಸಂಗೀತ, ರಾತ್ರಿ ರಾಮದಾಸ ಗುಲ್ವಾಡಿ ಗೋವಾ ಬರೆದು ದಿಗ್ದರ್ಶನ ಮಲ್ತು ದಿನ ಕೊಂಕಣಿ ನಾಟಕ ಕುಬೇರಾಖ್ಯಾನ ಅರ್ಥಾತ್ ಶ್ರೀ ಶಿವ ಸಾನ್ನಿಧ್ಯ ಮೂಡಿದು ಬತ್ತಂಡು. ಊರು ಪರ ಊರ ಭಕ್ತರು, ಚಿತ್ರಾಪುರ ಮಠದ ಭಕ್ತರು, ವಿಟ್ಲದ ಶ್ರೀಮದ್ ಅನಂತೇಶ್ವರ ದೇವಸ್ಥಾನದ ಆಡಳಿತ ಸಮಿತಿದ ಕುಲು ಈ ಪೊರ್ತುಡಿತ್ತರು. जलद्वशा विश्वोत्पत्ति विनाश संतत करो विघ्न विशेष अंतरः मुक्ता तंतमसे मम माया ये विविद्या समर्पयामि. ಕುಳಾಯಿ ಕೂಚಿಮನೆ ಕರ್ಕೇರ ಕುಟುಂಬದ ಕ್ಲೆನ ಮೂಲಸ್ಥಾನದ ಧರ್ಮ ಚಾವಡಿದ ಒಕ್ಕೇಲು ಬೊಕ್ಕ ಕುಟುಂಬ ದೈವಲಿನ ಪೀರ ಪ್ರತಿಷ್ಠೆ ಲೆಕ್ಕೊಡು ಉದಯಕಾಣಿಕೆ ಮೆರವಣಿಗೆ ಐತಾರ ನಡೆತಂಡು. ಏಪ್ರಿಲ್ 30 ಧರ್ಮ ಚಾವಡಿದ ಒಕ್ಕೇಲಾದು ದೈವಲಿನ ಪೀರ ಪ್ರತಿಷ್ಠೆ ನಡಪುಂಡು. ಕೂಚಿಮನೆ ಉಳ್ಳಾಯ ದೇವರು ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲಿನ ಟ್ರಸ್ಟ್ ಕುಲಾಯ್ದ ನಿಲೆಟ್ ಕೂಚಿಮನೆ ಕರ್ಕೇರ ಕುಟುಂಬದ ಕ್ಲೆನ ಮೂಲಸ್ಥಾನದ ಧರ್ಮ ಚಾವಡಿದ ಒಕ್ಕೇಲು ಬೊಕ್ಕ ಕುಟುಂಬ ದೈವಲಿನ ಪಿರ ಪ್ರತಿಷ್ಠೆ ಲೆಕ್ಕೊಡು ಪುದೆ ಕಾಣಿಕೆ ಮೆರವಣಿಗೆ ಐತಾರ ಅಟ್ಟಣೆ ಮಲ್ತದಿತ್ತರು. ಬಯ್ಯಗ ಗ್ರಾಮ ಸಂಘದ ಶ್ರೀಕೃಷ್ಣ ಮಂದಿರೊಡ್ದು ಕೂಚಿಮನೆ ಮೂಲಸ್ಥಾನಗೂ ಕೂಚಿಮನೆ ಕುಟುಂಬದಕ್ಕಲು ಊರ ಪರ ಊರ ಭಕ್ತರು ಸಂಘ ಸಂಸ್ಥೆಲು ಸೇರ್ದು ಪುದೆ ಕಾಣಿಕೆಲಿನ ಮೆರವಣಿಗೆ ಕೊನುದು ಸಮರ್ಪಣೆ ಮಲ್ತೆರು. ಕೂಚಿಮನೆ ಉಳ್ಳಾಯ ದೇವರು ಜುಮಾದಿ ಬಂಟ ಬೊಕ್ಕ ಪರಿವಾರ ದೈವಲಿನ ಟ್ರಸ್ಟ್ ಗುರ್ಕಾರ್ಯರು ಸತೀಶ್ ಕರ್ಕೇರ ಕೂಚಿಮನೆ ಕುಳಾಯಿ, ಕಾರಿಂತಿರು ಪ್ರವೀಣ್ ಕುಮಾರ್ ಕೆ ಕರ್ಕೇರ ಕೋಡಿಕಲ್, ಬಣವದ ಗುರ್ಕಾರ್ಯರು ಗಂಗಾಧರ ಕರ್ಕೇರ ಮೂಡುಬೊಟ್ಟು ಕುಳಾಯಿ, ತಿರುಣೋತ್ತರ ಸಮಿತಿ ಮರ್ಯಾದೆ ಗುರ್ಕಾರ್ಯರು ಚಂದ್ರಹಾಸ ಕರ್ಕೇರ ಮೂಡುಬೊಟ್ಟು ಕುಳಾಯಿ, ಗುರ್ಕಾರ್ಯರು ಮಾಧವ ಕರ್ಕೇರ ಕೋಡಿಕಲ್, ಕಾರಿಂತಿರು ವೆಂಕಟೇಶ್ ಕರ್ಕೇರ ಕೂಚಿಮನೆ, ಬಣವದ ಗುರ್ಕಾರ್ಯರು ಜತಿನ್ ಅಂಚನ್ ಹೊಸಮನೆ ಕುಳಾಯಿ, ಟ್ರಸ್ಟ್ ಬೊಕ್ಕ ಸಮಿತಿ ಸದಸ್ಯರ ಕುಟುಂಬದಕ್ಕಲು ಈ ಪೊರ್ತುಡಿತ್ತರು. ಏಪ್ರಿಲ್ 21 ಅಂಗಾರೆ ರಾತ್ರಿ ವಾಸ್ತು ಬಲಿ, ಸುದರ್ಶನ ಹೋಮ, ಪ್ರಾಕಾರ ಬಲಿ ನಡೆತುಂಡು. ಮುಪ್ಪೇಕ ಬುಧಾರ ಕಾಡೆ ಮೂಲಸ್ಥಾನದ ಧರ್ಮ ಚಾವಡಿ ಒಕ್ಕೇಲು ತೋರಣ ಮೂರ್ತ, ತುಳಸಿ ಪ್ರತಿಷ್ಠೆ, ಲಕ್ಷ್ಮೀ ಪೂಜೆ, ದೈವಲಿನ ಪ್ರತಿಷ್ಠೆ, ನವಕ ಕಲಶಾಭಿಷೇಕ, ಸತ್ಯನಾರಾಯಣ ಪೂಜೆ, ಮುಡಿಪು ಕಟ್ಟುನ ಬಯ್ಯಗು ದುರ್ಗ ನಮಸ್ಕಾರ ಪೂಜೆ ನಡುಪೆರವುಂಡು. ಮೇ 1 ಗುರುವಾರ ಕಾಡೆ 10 ಉಳ್ಳಾಯ ದೇವೇರು ಬೊಕ್ಕ ಮೈಸಂದಾಯ ದೈವದ ನೇಮ, ಬಯ್ಯ 4 ಕೊಡಮಂದಾಯ ನೇಮ, ರಾತ್ರಿ ಸಾರ್ವಜನಿಕ ನುಪ್ಪ ಪ್ರಸಾದ, 10 ಸರಳ ಜುಮಾದಿ ಬಂಟ ಅಣ್ಣಪ್ಪ ಪಂಜುರ್ಲಿ ಕಾಂತೇರಿ ಜುಮಾದಿ ಬಂಟ ದೈವಲಿನ ನೇಮ, ಮೇ 2 ಬೊಕ್ಕ ಮೋಜಕ ಬಯ್ಯ 4 ಕುಟುಂಬದ ಬೊಕ್ಕ ಜಾಗ್ಯದ ದೈವಲಿನ ನೇಮ, ಮೇ 4 ಕಾಂಡೆ 10 ಸಭೆ ಬಯ್ಯಗ ಅಗೆಲು ಸೇವೆ ನಡಪೆರೆ ಉಂಡು.
ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನಾನು ಎಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು